ಮಂಗಳೂರು ನಗರ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ಎಲ್ಲಿ ನೋಡಿದ್ರಲ್ಲಿ ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣವಾಗುತ್ತಿವೆ. ಆದರೆ ಈ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಅಮಾಯಕರ ಪ್ರಾಣ ಬಲಿಯಾಗುತ್ತಿದೆ. ಕೇವಲ ರಸ್ತೆಗಳನ್ನಷ್ಟೇ ನಿರ್ಮಾಣ ಮಾಡಿಕೊಂಡು ಹೋಗುವ ಅಧಿಕಾರಿಗಳು ಅಲ್ಲಿ ರಸ್ತೆ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ ಬಳಿಕ ಏನಾದರೂ ದುರಂತಗಳು ನಡೆಯುವ ಸಾಧ್ಯತೆಗಳಿವೆಯೇ ಎಂಬ ಬಗ್ಗೆ ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಏನಾದರೂ ದುರಂತಗಳು ನಡೆದ ಬಳಿಕ ಎಚ್ಚೆತ್ತುಕೊಂಡು ಕೇವಲ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಇದಕ್ಕೆ ಒಂದು ಉದಾಹರಣೆ ಪದವಿನಂಗಡಿಯ ಜಂಕ್ಷನ್. ಇಲ್ಲಿ ರಸ್ತೆಯನ್ನೇನೋ ಕಾಂಕ್ರೀಟೀಕರಣ ಮಾಡಿ ಸುಸಜ್ಜಿತ ಮಾಡಿದ್ದಾರೆ. ಆದರೆ ವಾಹನಗಳು ಅತ್ಯಂತ ವೇಗವಾಗಿ ಬರುವ ಕಾರಣ ತಿರುವು ರಸ್ತೆಯಲ್ಲಿ ಅಪಘಾತ ಸಂಭವಿಸುತ್ತಲೇ ಇದೆ. ಕಳೆದ 3 ವರ್ಷಗಳ ಹಿಂದೆ ಇಲ್ಲಿ ಭಾರಿ ದುರಂತವೊಂದು ನಡೆದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಇದು ಬಜ್ಪೆ ಏರ್ಪೋರ್ಟ್ಗೆ ಸಾಗುವ ದಾರಿ ಆಗಿರುವುದರಿಂದ ದಿನನಿತ್ಯ ವಾಹನಗಳು ರಾತ್ರಿ ಹಗಲೆನ್ನದೆ ಸಾಗುತ್ತಲೇ ಇರುತ್ತದೆ. ಅತಿ ವೇಗದಲ್ಲಿ ಸಾಗುವ ವಾಹನಗಳ ಧಾವಂತಕ್ಕೆ ಮಾರ್ಗ ದಾಟುವ ಮಂದಿ ಪರದಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದು ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ. ಪದವಿನಂಗಡಿ ಜಂಕ್ಷನ್ನಲ್ಲೂ ಈ ಅಪಾಯಕಾರಿ ಸ್ಥಿತಿ ಇದ್ದು ಇದನ್ನು ಸರಿಪಡಿಸಲು ಮುಂದಾಗಬೇಕಾಗಿದೆ. ರಸ್ತೆ ಪಕ್ಕದಲ್ಲಿರುವ ಚರಂಡಿಗೆ ಬೀಳದಿರಲೆಂದು ಹಾಳದ ಫ್ರಿಡ್ಜ್ಗಳನ್ನು ಜೋಡಿಸಿ ಇಟ್ಟಿದ್ದಾರೆ. ಅಲ್ಲದೆ ಗೈಲ್ ಗ್ಯಾಸ್ ಕಂಪನಿಯ ಪೈಪ್ಲೈನ್ ಕೂಡ ಇದೇ ರಸ್ತೆ ನಡುವೆ ಹಾಕಿದ್ದು ರಸ್ತೆ ದಾಟುವವರಿಗೆ ಅಪಾಯಕಾರಿಯಾಗಿದೆ. ಇದನ್ನು ಸರಿಪಡಿಸಲು ಮುಂದಾಗಬೇಕು ಎಂದು ಪದವಿನಂಗಡಿ ಆಟೋ ರಿಕ್ಷಾ ಪಾರ್ಕ್ನ ಚಾಲಕರಾದ ಹರೀಶ್ ಮತ್ತು ಸುಧಾಕರ್ ರಂಜನ್ ಅಳಲು ವ್ಯಕ್ತಪಡಿಸಿದ್ದಾರೆ. ಮಸ್ತ್ ದಾದ ಪಂಡವೆ ಇಂದು 6 ವರ್ಷದಿಂದ ಪನೊಂದುಲ್ಲ ಒಂದು ವಿಷಯ ಇಲ್ಲ. ರಿಕ್ಷಾ ಪಾರ್ಕದ ವಿಷಯ ಇಲ್ಲ. ಮಂತ್ ಪೋಯಿನ ವರ್ಷ ಒಂಜಿ ಪೊಂಜು ಸೀದಾ ಪೋದು ಆಯ್ತು ಗುಂಡಿಗೆ ಬೂರ್ದು ಆಯ್ತು ಬಗ್ಗೆ ಎಂಗ್ಲೊಂಜಿ ಪಾರ್ಕದ ವಿಷಯ 2-3 ಸರ್ತಿ ಮೀಟಿಂಗ್ ಆಂಡ್ ಅಪ್ಪಗೆಲ್ಲ ಅವೇನು ಸರಿ ಮನ್ಪು ಅಂತ ಪಂತೇರು ಅಂಡ್ ಇತ್ತೆ ಮುಟ್ಟೆಲ್ಲ ಮನ್ಪುನ ತೋಜಿ ಪಕ್ಕ ಪ್ಲಸ್ ನಮ್ಮ ಅಲ್ಪ ಮಾರ್ಗದ ಡಿವೈಡರ್ದ ಮಿತ್ತ ಅಲ್ಪ ಒಂದು ಪೈಪ್ ಲೈನ್ ಇತ್ತೇರು ಗ್ಯಾಸ್ ಪೈಪ್ ಲೈನ್ ಅವು ಮನ್ಪುನಾಗನೇ ಮಂತ್ ದೀತು ನಂಡು ಎಡ್ಡೆ ಎತ್ತೇನೆ ಅಂಡ್ ನನ್ನೆಲ್ಲ ಅವೆಲ್ಲ ಮುತ್ತಿಜ್ಜರು ಜನಕ್ಕೂ ಅಲ್ಪ ಕ್ರಾಸಿಂಗ್ ಮನ್ಪುನಾಗ ಅಲ್ಪ ರೋಡ್ ಸೈಡ್ ಇಡಾಕ ಟರ್ನ್ ಅಲ್ಪುನ ಅಲ್ಪ ಗಾಡಿ ದೀಪುನಿ ಒಂಜಿ ಕಡೆ ಅಲ್ಪ ನ್ಯಾಯಬೆಲೆ ಅಂಗಡಿ ಉಂಡು ಅಲ್ಪ ಪನ್ನಾಗ ಅಲ್ಪ ಗಾಡಿ ದೀಪುನಿ ಮಸ್ತ್ ಸಮಸ್ಯೆ ಒಂದುಂಡು ಬಕ್ಕ ಈ ಮಣ್ಣು ಬುಡ್ದಿನ ಅವೆಲ್ಲ ದೆಪ್ಪುಜ್ಜರು ಅವೆಲ್ಲ ನಮ್ಮನೆ ರಿಕ್ಷಾ ಡ್ರೈವರ್ನಕಲ್ಲ ಲಾಸ್ಟ್ ಟೈಮ್ ಒಂಜಿ ವರ್ಷ ಪೋಯಿನ ವರ್ಷ ವರ ನಮ್ಮ ಕಾರ್ಪೊರೇಟ್ನ ಕಂಡನಿ ವರ ಕ್ಲೀನ್ ಮಂತೇರು ಆಂಡಲ್ಲ ಐದು ಒಂಜಿ ಬರ್ಸ ಬತ್ತಿಗಳ ಮಣ್ಣು ಬರ್ಪುಂಡು ಅಂಚನೆ ಬತ್ತದು ಡೈಲಿ ಪರ್ ಡೇ ಒಂಜಿ ಸ್ಕೂಟರ್ ಪಲ್ಟಿ ಗ್ಯಾರಂಟಿ ಆವೊಂದುಂಡು. ಕಾರ್ಪೊರೇಟರ್ 2 ಸರ್ತಿ ಮೀಟಿಂಗ್ ಮನ್ಪುನಾಗಲ್ಲ ಪಂತ ಇಜ್ಜ ಮನ್ಪುವ ಕ್ಲೀನ್ ಮನ್ಪುವ ಪೂರ ಪಂತೇರು ಅಂಗಡಿದ ಕಜಾವ್ ಪೂರ ಬತ್ತ ಐಟೆ ಪೂರೊಂದುಂಡು ಇವನ್ ಕಜಾವ್ ಸಮೇತ ದೆಪ್ಪುಜೇರು ಆಯ್ತಾ. ಒಂದು ಸುಮಾರು ಒಂಜಿ 2 ವರ್ಷ ಮುಟ್ಟಾಂಡು ನಟೆ ಅಭಿವೃದ್ಧಿ ದೃಷ್ಟಿ ಇಡುವಂತೆ ಪಾರ್ಕಿಂಗ್ ಪೂರ ಮಲ್ಪೇರೆ ಸ್ಲ್ಯಾಬ್ ಪೂರ ಮುಚ್ಚಿದೇರು ನನ್ನೆಲ್ಲ ಒಂಜಿ ಅರ್ಧ ಬಸ್ಸಿ ಅಂಚೆನೆ ದೀತೇರು ಪಂಡ ನೆಟ್ ಪೊಯ್ನ ಮರೆಯಲಡು ಒಂಜಿ 2-3 ಜನ ಬೂರ್ದೇರು ಈ ಗುರಿಟ್ಟು ಬೂರ್ದು ಕೆಲವರಿಗೆ ತಾಗ್ದು ಆಂಡಲ್ಲ ಅವೇನು ಸರಿ ಮಲ್ಪ ಅಂದ ಇತ್ತು ಐಕ್ ಮುರ್ಚೈನ ಗುಜಿರಿ ಫ್ರಿಜ್ಜಿಲೇನು ಬರ ಐಕ್ ಅಡ್ಡದಿತ್ತೇರು ಅಂಚಾದ ಪುನಃ ನೇನೊಂಜಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಜನಪ್ರತಿನಿಧಿಗಳು ನೇನೊಂಜಿ ತೂದು ಗಮನ ಹರಿಸೋದು ಅವೇನು ಸರಿ ಮಲ್ಪಡು ಬಂದು ಎಂಗಳೊಂಜಿ ಸಾರ್ವಜನಿಕರನ್ನ ಪರವಾದ ಯಾನೊಂಜಿ ರಿಕ್ಷಾ ಡ್ರೈವರ್ ಅದು ಪನೊಂದುಲ್ಲೆ ಗ್ಯಾಸ್ ಗೈಲ್ ಕಂಪನಿದಕ್ಕಲು ಡಿವೈಡರ್ದ ಮಿತ್ತು ಪೈಪ್ಲೈನ್ ಮಲ್ದೇರಿತ್ತೆ ಅಲ್ಪ ಪಾಡ್ದೇರಿ ಸುಮಾರು 5 ತಿಂಗಳಾಂಡು ನೆಟ್ಲ ಮಸ್ತ್ ಸಮಸ್ಯೆ ಆಂದುಂಡು ಜನಕ್ಕಲು ಕಡಪುನಾಗ ಕೆಲವರು ದಂಟದ ಬೂರ್ವೇರು ಇಂದು ಆ ರೀತಿದು ಒಂಜಿ ಒಟ್ರಾಸಿ ಒಂಜಿ ಪೈಪ್ಲೈನ್ ಇಂದು ಪಾಡ್ದು ಬಿಡ್ತಾರೆ ಅವೇನು ನನ್ನೆಲ್ಲ ಕಂಪ್ಲೀಟ್ ಮಲ್ತಿದ್ದೀರಿ ಸರ್ ಅಂಚಾದ ಪುನಾಗ ಅವೇನು ಒಂಜಿ ನಮ್ಮ ಜನಪ್ರತಿನಿಧಿಗಳು ಅವೇನು ತೂದು ಅವೇನು ಆಯ್ನಾತು ಬೇಗ ಅವೇನು ಮೂವ್ ಮಲ್ಪಡೋದು ಜನಕ್ಕಲ್ಲ ಪರವಾದ ಪನೊಂದಿಲ್ಲ.